ಹೊಸಂಗಡಿಯ ಲಾಡ್ಜ್ ದಾಳಿ ಪ್ರಕರಣ. ಅಶ್ಲೀಲ ಚಿತ್ರ ಬೆದರಿಕೆ ನೀಡಿ ಹಣ, ಮೊಬೈಲ್ ದೋಚಿದ ಆರೋಪಿ ಬಂಧನ. ಹೊಸಂಗಡಿಯ ಲಾಡ್ಜ್ನಲ್ಲಿ ಯುವಕ ಮತ್ತು ಆತನ ಮಹಿಳಾ ಸ್ನೇಹಿತೆಯ ಮೇಲೆ ದಾಳಿ ನಡೆಸಿ ಅವರನ್ನು ಒಟ್ಟಿಗೆ ಕುಳ್ಳಿರಿಸಿ ಅಶ್ಲೀಲ ಚಿತ್ರ ಹಾಗೂ ವಿಡಿಯೋಗಳನ್ನು ತೆಗೆದು ಬೆದರಿಕೆ ಹಾಕಿ ಹಣ ಹಾಗೂ ಮೊಬೈಲ್ ಫೋನ್ ದೋಚಿದ ಪ್ರಕರಣದಲ್ಲಿ ಮಂಜೇಶ್ವರ ಪೊಲೀಸರು ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ. ಮಂಜೇಶ್ವರ ಪಿರಾರಮೂಲ ನಿವಾಸಿ ಹಾಗೂ ಕಡಂಬಾರು ನಿವಾಸಿಯಾಗಿರುವ ಹಾರಿಸ್ ಬಂಧಿತ ಆರೋಪಿ. ಮಂಜೇಶ್ವರ ಪೊಲೀಸರು ಮಂಗಳೂರಿನಲ್ಲಿ ಆರೋಪಿಯನ್ನು ಬಂಧಿಸಿದ್ದಾರೆ. ಆರೋಪಿಗಳು ಮಂಗಳೂರಿನಲ್ಲಿ ಇದ್ದಾರೆಂಬ ಮಾಹಿತಿಯ ಮೇರೆಗೆ ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನು ಒಳಗೊಂಡ ತಂಡ ಕಾರ್ಯಾಚರಣೆ ನಡೆಸಿದ್ದು, ಈ ವೇಳೆ ಒಬ್ಬ ಆರೋಪಿಯು ಪರಾರಿಯಾಗಿದ್ದಾನೆ. ಕಳೆದ ಬುಧವಾರ ಮಧ್ಯಾಹ್ನ 12ರ ಸುಮಾರಿಗೆ ಉಳ್ಳಾಲ ಮೋಂಟುಗೋಳಿ ಮೊಹಮ್ಮದ್ ಹನೀಫ್ ಮತ್ತು ಅವನ ಮಹಿಳಾ ಸ್ನೇಹಿತೆ ಹೊಸಂಗಡಿಯ ಲಾಡ್ಜ್ ಕೊಠಡಿ ಪಡೆದಿದ್ದರು. ಈ ವೇಳೆ ಮೂವರ ತಂಡ ಬಲವಂತವಾಗಿ ಒಳನುಗ್ಗಿ ಇವರ ಅಶ್ಲೀಲ ಚಿತ್ರಗಳನ್ನು ತೆಗೆದು 2 ಲಕ್ಷ ರೂಪಾಯಿ ನೀಡದಿದ್ದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವುದಾಗಿ ಬೆದರಿಕೆ ಹಾಕಿ ಮೊಬೈಲ್ ಹಾಗೂ 5,000 ರೂಪಾಯಿ ನಗದು ದೋಚಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ.